ಪ್ರವಾಸೋದ್ಯಮದಲ್ಲಿ ಕರಾವಳಿ ಜಿಲ್ಲೆ ಕೃಷ್ಣನಗರಿ ಉಡುಪಿ ಮುಂಚೂಣಿಯಲ್ಲಿದ್ದು ಪ್ರತಿ ವರ್ಷ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಾಣ್ತಾ ಇದೆ. ಜೊತೆಗೆ ಅನೇಕ ಹೊಸತನಗಳಿಗೆ ಕೂಡ ಉಡುಪಿ ಸಾಕ್ಷಿ ಆಗ್ತಾ ಇದ್ದು ಅದಕ್ಕೀಗ ಮಲ್ಪೆ ಬೀಚ್ನಲ್ಲಿ ತೇಲುವ ಸೇತುವೆ ಸೇರ್ಪಡೆಯಾಗಿದ್ದು ಸಾಹಸಿ ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೀತಾ ಇದೆ. ಕರ್ನಾಟಕ ಕರಾವಳಿಯ ವಾಣಿಜ್ಯ ಹೆಬ್ಬಾಗಿಲು ಮಂಗಳೂರು ಆದ್ರ ಪ್ರವಾಸಿ ಕೇಂದ್ರವಾಗಿ ಪಕ್ಕದ ಉಡುಪಿ ರೂಪುಗೊಳ್ತಾ ಇದೆ. ಒಂದು ಕಡೆ ಅತ್ಯಾಧುನಿಕ ವೈದ್ಯಕೀಯ ಸವಲತ್ತುಗಳ ಮೆಡಿಕಲ್ ಹಬ್, ಮತ್ತೊಂದು ಕಡೆ ಐತಿಹಾಸಿಕ ದೇವಾಲಯಗಳ ಊರು. ಇದರ ಜೊತೆಗೆ ಪ್ರವಾಸೋದ್ಯಮದಲ್ಲೂ ಕೃಷ್ಣನಗರಿ ಸೈ ಎನಿಸಿದ್ದು ಪ್ರತಿ ವರ್ಷ ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಪ್ರವಾಸಿಗರು ಉಡುಪಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಪ್ರಮುಖವಾಗಿ ಸೈಂಟ್ ಮೇರಿಸ್ ಐಲ್ಯಾಂಡ್, ಮಲ್ಪೆ ಸೀ ವಾಕ್, ಸುಂದರ ಬೀಚುಗಳು ಪ್ರವಾಸಿಗರನ್ನ ತನ್ನತ್ತ ಸೆಳೆದುಕೊಳ್ಳಲು ಯಶಸ್ವಿಯಾಗಿವೆ. ಇದಕ್ಕೆ ಪೂರಕವಾಗಿ ಇದೀಗ ಮಲ್ಪೆ ಸಮುದ್ರ ತೀರದಲ್ಲಿ ಸಾಹಸಿ ಪ್ರವಾಸಿಗರಿಗಾಗಿ ರಾಜ್ಯದಲ್ಲೇ ಪ್ರಥಮ ಎಂಬಂತೆ ತೇಲುವ ಸೇತುವೆ ನಿರ್ಮಾಣವಾಗಿದೆ. ಇದು ಪ್ರವಾಸಿಗರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಲಿದ್ದು ಮಲ್ಪೆ ಬೀಚ್ಗೆ ಮತ್ತೊಂದು ಗರಿಯಾಗಲಿದೆ. ಬೀಚ್ಗೆ ಭೇಟಿ ನೀಡುವ ಪ್ರವಾಸಿಗರು ಅಲೆಗಳ ಮೇಲೆ ನಡೆಯುವ ಅನುಭವವನ್ನ ಆನಂದಿಸಬಹುದು. ಸಾಹಸ ಕ್ರೀಡೆ ಇಷ್ಟಪಡುವವರಿಗೆ ಇದು ಅಚ್ಚುಮೆಚ್ಚಿನ ಕೇಂದ್ರವಾಗಲಿದೆ. ಕೇರಳದ ಬೆಫೋರ್ ಬೀಚ್ನಲ್ಲಿ ಬಿಟ್ಟರೆ ಕರ್ನಾಟಕದಲ್ಲಿ ಮಲ್ಪೆಯಲ್ಲಿ ಮಾತ್ರ ತೇಲುವ ಸೇತುವೆ ಕಾಣಬಹುದಾಗಿದ್ದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದ ಶಾಸಕ ರಘುಪತಿ ಭಟ್, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಮತ್ತಿತರ ಗಣ್ಯರು ಈ ತೇಲುವ ಸೇತುವೆಯಲ್ಲಿ ನಡೆದಾಡಿ ಖುಷಿಪಟ್ಟರು. ಫ್ಲೋಟಿಂಗ್ ಬ್ರಿಡ್ಜ್ ತುಂಬ ಆಕರ್ಷಣೀಯವಾಗಿದೆ ಮತ್ತು ತುಂಬ ಥ್ರಿಲ್ಲಿಂಗ್ ಇದೆ. ಹಾಗಾಗಿ ರಾಜ್ಯದ ಪ್ರವಾಸಿಗರು ಇದರ ಅನುಭವವನ್ನು ಪಡ್ಕೊಳ್ಬೇಕು. ಅವರ ಸುರಕ್ಷತೆಯ ಬಗ್ಗೆ ಈಗಾಗಲೇ ಅವರಿಗೆ ಯಾರು ಅದನ್ನು ವಹಿಸಿಕೊಂಡವರಿಗೆ 20-25 ಜನ ಲೈಫ್ ಗಾರ್ಡನ್ನು ಹಾಕಬೇಕು ಮತ್ತು ಹೋಗುವಂಥ ಪ್ರತಿಯೊಬ್ಬರು ಲೈಫ್ ಜಾಕೆಟನ್ನು ಹಾಕ್ಕೊಂಡು ಹೋಗಬೇಕು ಅಂತ ನಿಬಂಧನೆಯನ್ನು ಮಾಡಿದ್ದೇವೆ. ಹಾಗಾಗಿ ಅದನ್ನು ಮಾಡಿಕೊಂಡು ಅವ್ರು ಮಾಡ್ತಾರೆ. ಹಾಗಾಗಿ ಇದರ ಒಂದು ಅನುಭವವನ್ನು, ಒಳ್ಳೆಯ ಅನುಭವ, ನಾನು ಈಗ ಅದರಲ್ಲಿ ಅಲ್ಲಿ ತನಕ ಹೋಗಿ ಬಂದು ತುಂಬ ಸಂತೋಷ. ಇದರಿಂದ ನಮ್ಮ ಮಲ್ಪೆಯ ಪ್ರವಾಸೋದ್ಯಮಕ್ಕೆ ಅಭಿವೃದ್ಧಿಗೆ ಹೆಚ್ಚು ಪ್ರಯೋಜನ ಆಗ್ತದೆ ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ, ದೇಶದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ನಮ್ಮ ಮಲ್ಪೆಯಲ್ಲಿ ಇಂಥ ತುಂಬ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದೆ, ಅದನ್ನು ಉಪಯೋಗಿಸಿ ಬರಬೇಕು ಅಂತ ನಾನು. ಯುವಕರು ಒಂದು ಹೊಸ ಸಾಹಸವನ್ನು ಮಾಡಿದ್ದಾರೆ. ಬ್ರಿಡ್ಜನ್ನು ಸಮುದ್ರಕ್ಕೆ ಕಟ್ಟಿದ್ದಾರೆ. ಈ ನದಿ ಮತ್ತು ಕೆರೆಯಲ್ಲಿ ಇಂಥದ್ದನ್ನು ನಾನು ನೋಡಿದ್ದೆ ತೋರಿಸ್ತೀನಿ. ಅದು ಸಮುದ್ರದಲ್ಲಿ ಪ್ರಥಮ ಬಾರಿಗೆ ಆಗಿದೆ. ಸಮುದ್ರದ ಭಯ ಇರ್ತಕ್ಕಂಥವರಿಗೆ ಇಲ್ಲಿ ಬಂದರೆ ಭಯ ನಿವಾರಣೆ ಮಾಡಲಿಕ್ಕೆ ಭಾಳ ಉಪಕಾರಿ. ಸರ್, ರಾಜ್ಯದಲ್ಲಿ ಪ್ರಥಮವಾಗಿ ಮಾಡಿದ್ದಾರೆ ಸರ್. ನಾನು ಪ್ರಥಮವಾಗಿ ಸಮುದ್ರದಲ್ಲಿ ಪ್ರಥಮ ಬಾರಿ ಮಾಡಿದೆ. ಸಾಂದ್ರತೆಯ ಫೌಂಟನ್ಸ್ ಬ್ಲಾಕ್ಗಳಿಂದ ಮಾಡಲ್ಪಟ್ಟಿದೆ. ಇದರಲ್ಲಿ ಒಂದು ಬಾರಿಗೆ 100 ಜನರು ಈ ಸೇತುವೆಯಲ್ಲಿ ಸಾಗಬಹುದು. ಸೇತುವೆಯ ಕೊನೆಯಲ್ಲಿ ಸಮುದ್ರಕ್ಕೆ ಚಾಚಿರುವ 12 ಮೀಟರ್ ಉದ್ದ, 7.5 ಮೀಟರ್ ಅಗಲದ ವೇದಿಕೆ ಇದೆ. ಇದರಲ್ಲಿ 15 ನಿಮಿಷ ಕಾಲ ಕಳೆಯಲು ಅವಕಾಶವನ್ನ ಕಲ್ಪಿಸಲಾಗ್ತಾ ಇದೆ. ಸೇತುವೆಯ ಇಕ್ಕೆಲಗಳಲ್ಲಿ 10 ಮಂದಿ ಲೈಫ್ ಗಾರ್ಡ್ ಇರ್ತಾರೆ. ಸ್ಥಳೀಯರ ಸಹಕಾರದೊಂದಿಗೆ ಈ ತೇಲುವ ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾರೆ. ಸೇತುವೆಯು ಸಮುದ್ರದ ಅಲೆಗಳ ಉಬ್ಬರ ಇಳಿತಕ್ಕೆ ಸರಿಸಮಾನಾಗಿ ಮೇಲೇರಿ ಕೆಳಗೆ ಇಳಿಯುವುದನ್ನ ಪ್ರವಾಸಿಗರು ಅನುಭವಿಸಬಹುದಾಗಿದ್ದು ಇದೊಂದು ರೋಮಾಂಚನಕಾರಿ ಅನುಭವವನ್ನ ನೀಡುತ್ತಿರುವುದಂತೂ ಸತ್ಯ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.